ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ ಮತ್ತು ಜಿಲ್ಲಾ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಗಿಡವನ್ನು ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಮುರಳೀಧರ್ ಪೈ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿಯೊಬ್ಬರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ಪರಿಸರ ಸಂರಕ್ಷಣೆಯಲ್ಲಿ ಎಲ್ಲರೂ ಕೈ ಜೋಡಿಸಬೇಕೆಂದು ಅವರು ಹೇಳಿದರು. ಸಸ್ಯ ಸಂರಕ್ಷಣೆ ಅಥವಾ ಪರಿಸರ ಸಂರಕ್ಷಣೆ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಇದು ಇವತ್ತಿನ ಕಾರ್ಯಕ್ರಮ, ಇದು ಸಾಂಕೇತಿಕ ಕಾರ್ಯಕ್ರಮ. ಈ ಮೂಲಕವಾಗಿ ಎಲ್ಲರಲ್ಲೂ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಪರಿಸರವನ್ನು ರಕ್ಷಿಸುವ ನಮ್ಮ ಜವಾಬ್ದಾರಿಯನ್ನು ಪುನರ್ಮನನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಈ ಪರಿಸರ ಉಳಿಸುವ ಅವಶ್ಯಕತೆ ಎಲ್ರಿಗೂ ಇದೆ ಅಂತ ನಮ್ಮ ಒಂದು ಮಾಹಿತಿಯನ್ನು ಜನರಿಗೆ ನೀಡುವ ಮೂಲಕ ಈ ಪರಿಸರ ಸಂರಕ್ಷಣೆಯಲ್ಲಿ ಎಲ್ಲ ಜನರ ಸಾರ್ವಜನಿಕರ ಸಹಕಾರವನ್ನು ಕೋರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ್ದರಿಂದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೇನು ಈ ನ್ಯಾಯದ ಪರಿಸರದಲ್ಲಿ ಗಿಡವನ್ನು ನೆಡ್ತಾ ಇದ್ದೀವಿ. ಬರೀ ಗಿಡ ನೆಡೋದಲ್ಲ, ಅದರ ಬೆಳವಣಿಗೆ ಮತ್ತು ಅದರ ಸಂರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ ಅಂತ. ತದಬಳಿಕ ಮಾತನಾಡಿದ ಅರಣ್ಯಾಧಿಕಾರಿ ಪ್ರಕಾಶ್ ಅವರು, ಅರಣ್ಯ ನಾಶದಿಂದ ಅನಾಹುತ ಸಂಭವಿಸುತ್ತಿದೆ. ಇದನ್ನು ತಡೆಗಟ್ಟಲು ಅರಣ್ಯ ಸಂರಕ್ಷಣೆಯ ಜೊತೆಗೆ ಗಿಡವನ್ನು ಬೆಳೆಸುವ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಅರಣ್ಯ ನಾಶದಿಂದ ಅನಾಹುತ ಆಗ್ತಾ ಇರೋದನ್ನು ನಾವು ಎಲ್ಲ ಅನುಭವಿಸ್ತಾ ಇದ್ವಿ. ಇದನ್ನು ತಡೆಗಟ್ಟಲು ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಬೆಳೆಸಬೇಕು. ಅದು ಒಂದೇ ಒಂದು ದಾರಿ ಅಂತೇಳಿ ಎಲ್ಲರಿಗೂ ತಿಳಿದ ವಿಷಯ. ಈ ಒಂದು ಕಾರಣಕ್ಕೆ ನಾವೆಲ್ಲ ಸಹಕಾರ ಮಾಡಿ ಅದೊಂದು ಪ್ರಯತ್ನ ಮಾಡಿದರೆ ನಮ್ಮ ಬರುವ ಪೀಳಿಗೆಗೆ ಯಶಸ್ವಿ ಆಗಲಿಕ್ಕೆ, ಅವರ ಜೀವನವನ್ನು ಸುಖವಾಗಿ ಇರಲಿಕ್ಕೆ ಸಂತೋಷವಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಏನಿವತ್ತು ಈ ಕಾನೂನು ಪ್ರಾಧಿಕಾರಿ ಸೇವಾ ಅಧಿಕಾರಿಗಳು ಈ ಒಂದು ಕ್ರಮ ಕೈಗೊಂಡಿದ್ದಾರೆ, ಇದು ಒಂದು ತುಂಬ ಶ್ಲಾಘನೀಯ ಮತ್ತು ಇದಕ್ಕೆ ನಾನು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ತುಂಬ ಆಭಾರಿಯಾಗಿದ್ದೇನೆ. ಅದೇ ಥರ ಈ ಒಂದು ಸಾಹೇಬರು ಇವತ್ತು ಏನು ಮೆಸೇಜ್ ಹೇಳಿದ್ದಾರೆ ಅದು ನಮ್ಮ ಪಬ್ಲಿಕ್ಗೂ ಸಹ ಅದರ ಒಂದು ಭಾವನೆ ಮೂಡಿಸಿ ಎಲ್ಲ ಜನರಲ್ಲೂ ಸ್ವಲ್ಪ ಅರಣ್ಯವನ್ನು ಬೆಳೆಸುವುದು ಮತ್ತು ಉಳಿಸುವುದು ಈ ಒಂದು ಪ್ರೇರಣೆಯಾಗಲಿ ಅಂತೇಳಿ ನಾನು. ಈ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪೃಥ್ವಿರಾಜ್ ವರ್ಣೇಕರ್, ಅರಣ್ಯ ಅಧಿಕಾರಿ ಪ್ರಕಾಶ್, ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ನರಸಿಂಹ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಚ್ಪಿ, ಕೋಶಾಧಿಕಾರಿ ಅರುಣಾ ಬಿಪಿ, ಸಮಿತಿಯ ಸದಸ್ಯರಾದ ಯುವರಾಜ್ ಅಮೀನ್, ಶುಕ್ರಾಜ್ ಎಸ್ ಕೊಠಾರಿ, ವಿಕ್ರಮ್ ವಿಜಯ್ ಕುಮಾರ್ ಹಾಗೂ ವಕೀಲರಾದ ಅರಿಲ್, ಶ್ರೀಧರ್ ಎಣ್ಮಕಜೆ, ಪೃಥ್ವಿರಾಜ್ ಎನ್ಕೆ, ಮೊಹಮ್ಮದ್ ಅಸ್ಗರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.